ಬದುಕಿನಲ್ಲಿ ವೃತ್ತಿ ಜೀವನವು ಎರಡನೇ ಘಟ್ಟವಾಗಿದ್ದು ಅದನ್ನು ಸಾರ್ಥಕಗೊಳಿಸಿದವರು ಎಕ್ಕಾರುವವರು. ಒಬ್ಬ ಒಳ್ಳೆಯ ಅಧ್ಯಾಪಕ ಮತ್ತು ಅಧಿಕಾರಿ ಹೇಗಿರಬೇಕೆಂಬುದನ್ನು ಅವರು ತೋರಿಸಿದ್ದಾರೆ. ಶ್ರೇಷ್ಠ ಬೋಧಕನಾಗಿ, ಸರ್ಕಾರಿ ಅಧಿಕಾರಿಯಾಗಿ ಅವರು ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಮೊದಲ ಎನ್ಎಸ್ಎಸ್ ಪ್ರಶಸ್ತಿ ಪಡೆಯಲು ಕಾರಣರಾಗಿದ್ದ ಅವರು ಸದಾ ಸ್ಮರಣೀಯ ಎಂದು ಜಾನಪದ ವಿದ್ವಾಂಸ ಬನ್ನಂಜೆ ಬಾಬು ಅಮೀನ್ ಹೇಳಿದರು. ಅವರು ಹೋಟೆಲ್ ಕಾರ್ತಿಕ್ ಇಂಟರ್ನ್ಯಾಷನಲ್ನಲ್ಲಿ ತೆಂಕನಡಿಯೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ಮಿತ್ರ ಮಂಡಳಿಯ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಗಣನಾಥ ಎಕ್ಕಾರು ಅವರ ಸಾರ್ವಜನಿಕ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದರು. ತೆಂಕನಡಿಯೂರು ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಸುರೇಶ್ ರೈ ಮಾತನಾಡಿ, ಎನ್ಎಸ್ಎಸ್ ಮೂಲಕ ಕಾಲೇಜಿಗೆ ಮಾತ್ರವಲ್ಲ ರಾಜ್ಯಕ್ಕೆ ಘನತೆಯನ್ನ ತಂದವರು ಡಾಕ್ಟರ್ ಎಕ್ಕಾರು ಅವರು ಎಂದರು. ತುಳುಸಿರಿ ಚಾವಡಿಯ ಸಂಚಾಲಕ ಈಶ್ವರ್ ಶೆಟ್ಟಿ ಚಿಟ್ಪಾಡಿಯವರು ಎಕ್ಕಾರು ಅವರ ತುಳು ಜಾನಪದ ಮತ್ತು ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನ ನೆನಪಿಸಿದ್ರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯ ಹರಿಯಪ್ಪ ಕೋಟ್ಯನ್ ಎಕ್ಕಾರು ಅವರ ಸಮಾಜಮುಖಿ ಕಾರ್ಯಗಳನ್ನು ಪ್ರಶಂಸಿಸಿದರು. ಹೆಬ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪ್ರಸಾದ್ ರಾವ್, ಶಂಕರ್ ನಾರಾಯಣ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಉದಯ್ ಕುಮಾರ್ ಶೆಟ್ಟಿ, ಹಳೆಯಂಗಡಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಧರ್ ತೆಂಕನಡಿಯೂರು, ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೃಷ್ಣಾನಂದ ಅವರು ಶುಭ ಹಾರೈಸಿದರು. ಕ್ರೀಡಾ ನಿರ್ದೇಶಕ ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಸ್ವಾಗತಿಸಿದರು. ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಘವ ನಾಯಕ್ ವಂದಿಸಿದರು. ಈ ಸಂದರ್ಭದಲ್ಲಿ ಗಣನಾಥ ಎಕ್ಕಾರು ಹಾಗೂ ಡಾಕ್ಟರ್ ನಿಕೇತನ ಅವರನ್ನು ಅಭಿನಂದಿಸಲಾಯಿತು.